ಉಡುಪಿಯ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಪ್ರಿಲ್ 4ರಿಂದ 14ರವರೆಗೆ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ. ಈವರೆಗೆ 18,000 ಮಂದಿ ನೋಂದಾಯಿಸಿಕೊಂಡಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರೀ 300 ಮಂದಿ ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ. ಆಸಕ್ತರು ನೋಂದಣಿ ಮಾಡಿಸುವಂತೆ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಹೇಳಿದ್ದಾರೆ. ಮಂಗಳವಾರದಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 16ರಿಂದ ರ್ಯಾಲಿಗೆ ನೋಂದಣಿ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ 11 ಜಿಲ್ಲೆಗಳ ಯುವಕರನ್ನು ಈ ರ್ಯಾಲಿಯಲ್ಲಿ ಸೇನೆಗೆ ಸೇರ್ಪಡೆ ಮಾಡಲಾಗುತ್ತಿದೆ. ಆದರೆ ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ಅತಿ ಕಡಿಮೆ ನೋಂದಣಿಯಾಗಿದೆ ಎಂದರು. ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಮಾರ್ಚ್ 10ರವರೆಗೆ ಅವಕಾಶವಿದೆ ಎಂದು ತಿಳಿಸಿದರು. ಏಪ್ರಿಲ್ 4ರಿಂದ 14ನೇ ತಾರೀಕುವರೆಗೆ ನಡೀತಾ ಇದೆ. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ಗಳು ಶುರುವಾಗಿದೆ. ಈ ಪ್ರೆಸ್ ಕಾನ್ಫರೆನ್ಸ್ ಕರೆಯುವ ಮುಖ್ಯ ಉದ್ದೇಶ ಅಂದರೆ ಎರಡು. ಒಂದು, ಯಾವ ರೀತಿ ಅಪ್ಲೈ ಮಾಡ್ಬೋದು ಇದರ ಡೀಟೇಲ್ಸ್ನ ನಾವು ನಮ್ಮ ಕರ್ನಲಿಂದ ಹೇಳ್ತಿರ್ತೀವಿ. ಮತ್ತು ಎರಡನೇದು, ಈಗ ಆಲ್ರೆಡಿ 11 ಜಿಲ್ಲೆಗಳಿಂದ ಇವರ ಝೋನಲ್ಲಿ ಬರೋ 11 ಜಿಲ್ಲೆಗಳಿಂದ 18,000 ರಿಜಿಸ್ಟ್ರೇಷನ್ಸ್ ಆಗಿದೆ. ನಮ್ಮ ಜಿಲ್ಲೆಯಿಂದ ಬರೀ ಒಂದು 300 ಆಗಿದೆ ಅಂತ ಹೇಳ್ತಾರೆ. ಸೊ ಆದಷ್ಟು ಜನರಿಗೆ ಇನ್ಫಾರ್ಮೇಷನ್ ತಿಳಿಸೋಣ. ಅತಿ ಹೆಚ್ಚು ಜನ ಯುವಕರು ನಮ್ಮ ಜಿಲ್ಲೆಯವರು ಬಂದು ರಿಜಿಸ್ಟರ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಪ್ರೆಸ್ ಕಾನ್ಫರೆನ್ಸ್ನ ಕರೆದಿದ್ದೀವಿ. ಸೇನೆಯ ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ ಅಧಿಕಾರಿ ಕರ್ನಲ್ FB ದುಬಾಷ್ ಮಾತನಾಡಿ, ಸೇನೆಯಲ್ಲಿ ಇದೀಗ ಆಕರ್ಷಕ ವೇತನ ನೀಡಲಾಗುತ್ತಿದೆ. ತರಬೇತಿ ಅವಧಿಯಲ್ಲಿ 32,000 ರೂಪಾಯಿ ವೇತನ ಲಭಿಸುತ್ತದೆ. ಬಳಿಕ ಅದು ಹೆಚ್ಚುತ್ತದೆ ಎಂದರು. Starting from 4th April to the 14th of April. This rally is basically for the 11 districts, as the districts have been mentioned in the pamphlet given to you. So all the candidates of these 11 districts are required to participate under the ARO Mangalore.